ಒಂದು ಕಪ್ ನೀರು ಕುಡಿಲಿಲ್ಲ ನಾನು ರೈತರ ಹತ್ರ ಬಂದು. ಇಲ್ಲ ಕೋಆಪರೇಟಿವ್ ಮಿನಿಸ್ಟರ್ ಅಲ್ಲೇ ಕೂತಿದ್ರು ನಮ್ಮ ಮಂತ್ರಿ ಮಂಡಲದಲ್ಲಿ. ಒಂದು ಕಪ್ ಚಾನು ಸಿಗಲಿಲ್ಲ ಅಂತ ಹೇಳ್ತಾವ್ರು. ಇದು ನಾವು ನಿಮಗೆ ಕೊಟ್ಟ ಗೌರವ, ಇವರೇನು ಕೊಡ್ತಾ ಇದ್ದಾರೆ ಗೌರವ? ಇದನ್ನೇ ಹೇಳಿದ್ದು, ನನ್ನ ರೈತರ ಹೊಲಕ್ಕೆ ನೀರನ್ನು ಹರಿಸಲಿಕ್ಕೆ 4 ಲಕ್ಷ ಕೋಟಿ ಹೊಂದಿಸ್ಲಿಕ್ಕೆ ದೊಡ್ಡ ವಿಷಯ ಅಲ್ಲ. ಈ ಪರ್ಸೆಂಟೇಜ್ ಇದೆಯಲ್ಲ, ಈ ಪರ್ಸೆಂಟೇಜ್ ಇವತ್ತು ಕಟ್ ಮಾಡ್ತಕ್ಕಂಥದ್ದಕ್ಕೆ ಕಠಿಣವಾದ ನಿರ್ಧಾರ ಮಾಡಿದ್ರೆ, ಇವತ್ತಿಲ್ಲೇನೋ ನಡೀತಾ ಇದೆಯಲ್ಲ, PSI ಪೊಲೀಸ್ ಇನ್ಸ್ಪೆಕ್ಟರ್ಗಳು 200 ಕೋಟಿ 300 ಕೋಟಿ ಒಂದು ಕೆಲಸಕ್ಕೆ 80 ಲಕ್ಷ 70 ಲಕ್ಷ ವಸೂಲಿ ಮಾಡಿದ್ರು. ತನಿಖೆ ನಡೆಸ್ತಾವ್ರಲ್ಲ, ಯಾತಕ್ಕಿಂತ ಪರಿಸ್ಥಿತಿ ಬಂತು? ಪ್ರಾಮಾಣಿಕರ ಯುವಕರ ಪರಿಸ್ಥಿತಿ ಏನಾಗಬೇಕು? ಇದು ಸರ್ಕಾರ ಅಂತ ಕರಿತೀರ ನೀವು? ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಪ್ರತಿ ಕುಟುಂಬಕ್ಕೆ ಒಂದು ಉದ್ಯೋಗ. ನನ್ನ ತಾಯಂದ್ರು, ನಿಮಗೆ ನಾನು ಒಂದು ವಚನ ಕೊಡ್ತೀನಿ, ನಾಡಿನಲ್ಲಿ ಇರ್ತಕ್ಕಂಥ 50% ನೀವೇ ಮತದಾರರಿದ್ದೀರಿ. ಇವತ್ತು ನಿಮ್ಮ ಬದುಕನ್ನ ಆರ್ಥಿಕವಾಗಿ ಶಕ್ತಿಯನ್ನು ಯಾವ ರೀತಿ ತುಂಬಿಕೊಡಬೇಕು, ಸ್ವಾಭಿಮಾನದಿಂದ ಬದುಕಬೇಕು, ಯಾವ ರೀತಿ ವಿಶೇಷವಾದಂತಹ ಕಾರ್ಯಕ್ರಮಗಳು ಈ ನಾಡಿನ ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಯಾರ ಮೇಲೆ ನೀವು ಅವಲಂಬಿತರಾಗದೆ ಸ್ವಂತ ಶಕ್ತಿ ಮೇಲೆ ಬೆಳೀತಕ್ಕಂಥ ಕೆಲವು ಯೋಜನೆಗಳನ್ನು ತಯಾರು ಮಾಡಿದ್ದೇನೆ. ನಿಮ್ಮ ಮನೆ ಬಾಗಿಲಿಗೆ ಇನ್ನೂ 1 ವರ್ಷ ಚುನಾವಣೆ ಇದೆ. 1 ವರ್ಷ ಕಾಲ ನಿಮಗೆ ಇದೆಲ್ಲ ವಿಷಯಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೀನಿ. ತೀರ್ಮಾನ ನಿಮ್ಮದು, ಈ ನಾಡಿನ 6.5 ಕೋಟಿ ಜನತೆ. ಇಂಥ ಒಂದು ಕಾರ್ಯಕ್ರಮಗಳ ಮುಖಾಂತರ ದೇಶದಲ್ಲಿ ಒಂದು ಮಾದರಿ ಸರ್ಕಾರವನ್ನ ಈ ರಾಜ್ಯದಲ್ಲಿ ತರಬೇಕು. ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಉಳಿಸಬೇಕು. ಪ್ರತಿ ಮನೆ ಒಂದೊಂದು ಮನೆ, ಪ್ರತಿ ಕುಟುಂಬಕ್ಕೆ ನಿವೇಶನ ಇಲ್ಲೇ ಇರ್ತಕ್ಕಂಥವ್ರಿಗೂ ಒಂದು ಮನೆಯನ್ನು ಕಟ್ಟಿಕೊಡದೇ ಇದ್ರೆ ನಾನು ಮತ್ತೆ ನಿಮ್ಮ ಮುಂದೆ ಓಟ್ ಕೇಳಲಿಕ್ಕೆ ಬರೋದಿಲ್ಲ. 2023 ಈ ನಾಡಿನ ಜನತೆಯ ಮುಂದೆ ನನ್ನ ಕಳಕಳಿಯ ಮನವಿ. ಕಾಂಗ್ರೆಸ್ನ ನೋಡಿದ್ದೀರಿ, ಬಿಜೆಪಿ ನೋಡಿದ್ರಿ, ಒಂದು ಅವಕಾಶ ನನ್ನ ಪಾಲಿಗೆ ಕೊಡಿ. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಜನಪರವಾದಂಥ ಕಾರ್ಯಕ್ರಮ ಕೊಟ್ಟಿದ್ದೇನೆ. ನನ್ನನ್ನು ಯಾರು ಬೇಕಾದರೂ ಬಂದು ಭೇಟಿ ಮಾಡಬಹುದು. ನನಗೆ ಜಾತಿ ಇಲ್ಲ, ಎಲ್ಲ ನನ್ನವರು. ನನಗೆ ಇರ್ತಕ್ಕಂಥದ್ದು ಬಡವರ ಜಾತಿ ಏನಿದೆ ಅವರು ನನ್ನವರು, ಅವ್ರ ಬದುಕನ್ನು ಕಟ್ಕೊಡ್ಬೇಕು. ಇದು ನನ್ನ ಕಾರ್ಯಕ್ರಮ. ಇದನ್ನು ತರಲಿಕ್ಕೆ ಇವತ್ತು ಏನು ನಾನು ಇಡೀ ರಾಜ್ಯದಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೇನೆ. ಇಂತಹ ಯುವಕರ ಪಡೆಯೊಂದಿಗೆ ಬಾಲರಾಜ್ ಅವರನ್ನ ಮುಂದಿನ ಚುನಾವಣಾ ಅಭ್ಯರ್ಥಿ ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಆಶೀರ್ವಾದ ಮಾಡಿ. ಯುವಕರಿದ್ದಾರೆ, ಅವರ ಮುಖಾಂತರ ಈ ಒಂದು ತಾಲೂಕಿನ ಅಭಿವೃದ್ಧಿಗೆ ಎಲ್ಲ ರೀತಿಯ ಹೆಗಲು ಕೊಟ್ಟು ಇವರೇನು ಕನಸ್ಕೊಂಡಿದ್ದಾರೆ, ಈ ತಾಲೂಕಿನ ಸಮಸ್ಯೆಗಳ ಬಗ್ಗೆ ನಾನು ಶಾಸಕನಾಗಿ ಸರಿಪಡಿಸಬೇಕು ಅಂತ ಹೇಳಿ ಅದೆಲ್ಲವನ್ನ ಸರಿಪಡಿಸ್ಕೊಡ್ತಕ್ಕಂಥದ್ದು ಅವ್ರ ಜೊತೆಯಲ್ಲಿ ನಾನು ಕೈ ಜೋಡಿಸಿ ನಿಮ್ಮ ಪರವಾಗಿದ್ದೇನೆ. ಇವತ್ತು ಈ ರೀತಿಯ ಒಂದು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಮುಂದೆ ಏನಿಟ್ಟಿದ್ದೇನೆ, ನನ್ನ ಹಿಂದೂ ಸಮಾಜ ಮುಸಲ್ಮಾನ್ ಸಮಾಜದ ಬಂಧುಗಳಿಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. ಯಾವೊಂದು ಈ ಸಮಾಜಘಾತಕ ಶಕ್ತಿಗಳಿದ್ದಾವೆ, ಎಲ್ಲ ಸಮಾಜದಲ್ಲೂ ಇದ್ದಾರೆ. ಅವರ ಮಾತುಗಳಿಗೆ ಪ್ರೇರೇಪಣೆಗೆ ಒಳಗಾಗಿ ಸಮಾಜದಲ್ಲಿ ಅಶಾಂತಿಯ ವಾತಾವರಣಕ್ಕೆ ಅವಕಾಶ ಕೊಡಬೇಡಿ. ನಮಗದೆಲ್ಲ ಬೇಕಾಗಿರೋದು ಕರ್ನಾಟಕವನ್ನು ಉತ್ತರ ಪ್ರದೇಶ, ಕರ್ನಾಟಕವನ್ನು ಗುಜರಾತ್ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ. ಕರ್ನಾಟಕವಾಗೇ ಇರಬೇಕು. ನನ್ನ ಅಭಿಪ್ರಾಯ ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲರಿಗೂ ರಕ್ಷಣೆಯನ್ನು ಕೊಡ್ತಕ್ಕಂಥ ಈ ಒಂದು ರಾಜ್ಯದಲ್ಲಿ ಅತ್ಯಂತ ಪುಣ್ಯ ಭೂಮಿ ಇದು. ನಮ್ಮ ರೆಡ್ಡಿಯವರು ಹೇಳಿದ್ರು, ರಾಜ್ಕುಮಾರ್ ಅವರ ಹಾಡನ್ನು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ. ಅಂತ ಒಂದು ಶಕ್ತಿ ಇರ್ತಕ್ಕಂಥ ಈ ನಾಡನ್ನ ಗುಜರಾತ್ ಮಾಡಬೇಡಿ ದಯವಿಟ್ಟು. ಬಿಜೆಪಿಯವರು ಮನವಿ ಮಾಡ್ತಾರೆ. ಇದಕ್ಕೆಲ್ಲ ನಿಮ್ಗೆ ಅಧಿಕಾರ ಕೊಟ್ಟಿದ್ದು. ನಮ್ಮ ಜನರ ಬದುಕನ್ನ ಕಟ್ಕೊಡಿ. ಯಾವುದೇ ಜಾತಿಯವರಿರಲಿ, ಇಲ್ಲಿ ಕೂತಿದ್ದೀರಿರಲಿ, ಗಾಡಿಯಲ್ಲಿ ಇವತ್ತೇನು ಉಸಿರಾಡ್ತಾ ಇದ್ದೀರಿ, ಇಲ್ಲಿ ಕೂತಿರ್ತಕ್ಕಂಥವ್ರು ಉಸಿರನ್ನ ನಾವೆಲ್ಲ ತಗೋತಾ ಇದ್ದೇವೆ, ಮತ್ತೆ ಉಸಿರನ್ನ ಹೊರಗೆ ಬಿಡ್ತಾ ಇದ್ದೇವೆ. ಒಬ್ಬರು ಉಸಿರನ್ನು ಬಿಟ್ಟಿದ್ದು ಇನ್ನೊಬ್ಬರು ಉಸಿರು ಕುಡಿದ್ದೀವಿ. ದೇಹದಲ್ಲಿ ಮುಸಲ್ಮಾನು ಹಿಂದೂ ಇದನ್ನು ಹೇಳ್ಕೊಂಡು ಎಷ್ಟು ದಿವಸ ರಾಜಕೀಯ ಮಾಡ್ತೀರಿ? ಮಾನವೀಯತೆಯನ್ನು ಕಲ್ತ್ಕೋಬೇಕಾಗಿದೆ. ಅದರ ದೃಷ್ಟಿಯಿಂದ ನಾನು ಎಲ್ಲ ಸಮಾಜಗಳಿಗೆ ಮನವಿ ಮಾಡ್ತೇನೆ. ನಮ್ಮ ರಾಜ್ಯ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿಬೇಕು. ಅದಷ್ಟೇ ಅಲ್ಲ, ಈ ನಾಡಿನ ಪ್ರತಿ ಕುಟುಂಬ
ನೆಮ್ಮದಿಯಿಂದ ಬದುಕಬೇಕು. ಬಡವರ ಒಂದು ಕಾರ್ಯಕ್ರಮ ತಂದು ಆ ಬಡವರ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸೋದು, ಬೀದಿ ಬದಿನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ದಲಿತ ಸಮಾಜಗಳಿರಲಿ, ಮುಸಲ್ಮಾನ್ ಸಮಾಜ ಇರಲಿ, ನಿಮಗೆ 10,000 ರೂಪಾಯಿಗಳನ್ನ ಬಡ್ಡಿ ರಹಿತವಾಗಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇದೇ ಬಂಡಪ್ಪನವರು ಕೋಆಪರೇಟಿವ್ ಇಲಾಖೆಯಿಂದ ತಂದಿದ್ರು. ಅದನ್ನು ನಿಲ್ಲಿಸಿದ್ರು. ಖಾಸಗಿಯವರ ಸಾಲ ಮಾಡಿದ್ರಿ. ಈ ರಾಜ್ಯದಲ್ಲಿ ಕೋಟ್ಯಾಂತರ ಕುಟುಂಬದಲ್ಲಿ ಸುಮಾರು 20,000 ಕೋಟಿ ಸಾಲ ಇತ್ತು. ಖಾಸಗಿಯವರ ಹತ್ರ ಯಾವೊಂದು ಲೇವಾದೇವಿಗಾರರ ಹತ್ರ ಹೋಗಿ ನೀವು ಸಾಲ ತಗೋತೀರಿ ಕಷ್ಟದಲ್ಲಿ, ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಿಮಗೆ ಸಾಲ ಏನು ದೊರಕಲ್ಲ. ಅವರು ಬಡ್ಡಿಗೆ ಬಡ್ಡಿ ಸೇರಿಸಿ ನಿಮ್ಮ ಜೀವನವನ್ನೇ ಹಾಳು ಮಾಡಿದ್ರು. ಋಣಮುಕ್ತ ಕಾಯ್ದೆ ಅಂತಕ್ಕಂಥ ಒಂದು ಪರಿಸ್ಥಿತಿಗಳಿಗೆ ತರದೇ ಇದ್ದೇನೆ ಈ ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂತೆ. ನಿಮ್ಮ ಮುಂದೆ ಮತ ಕೇಳಲಿಕ್ಕೆ ಬರಲ್ಲ ಅಂತೆ. 5 ವರ್ಷದ ಸವಾಲು ನನಗೆ, ಆ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಆ ಸವಾಲನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ತೀರ್ಮಾನ ನಿಮ್ಮದು ಅಂತಕ್ಕಂಥದ್ದನ್ನ ಇವತ್ತು ಹೇಳಲಿಕ್ಕೆ ಬಂದಿದ್ದೇನೆ. ಸೇಡಂನ ಮಹಾಜನತೆಗೆ ಈ ವೇದಿಕೆ ಮುಖಾಂತರ ಇವತ್ತು ಬಾಲರಾಜ್ ಅವರನ್ನ ತಾವು ಪ್ರೀತಿಯಿಂದ ತಾವು ಆಶೀರ್ವಾದ ಮಾಡಿ ಈ ಭಾಗದ ಎಲ್ಲಾ ಸಮಸ್ಯೆಗಳಿಗೆ ನೀರಾವರಿಯ ಸೌಲಭ್ಯದಿಂದ ಹಿಡಿದು ಅವರೇನು ರಿಂಗ್ ರಸ್ತೆ ಹೇಳಿದ್ದಾರೆ, ಮಕ್ಕಳಿಗೆ ಉದ್ಯೋಗ, ಗುಳೆ ಹೋಗ್ತೀರಿ, ಹೈದರಾಬಾದ್ಗೆ ಹೋಗ್ತೀರಿ, ಮುಂಬೈಗೆ ಹೋಗ್ತೀರಿ, ಹೋಗ್ಬೇಕಾದ್ರೆ ರಸ್ತೆಗಳಲ್ಲಿ ಅಪಘಾತದಲ್ಲಿ ಸಾವನ್ನ ಕಾಡ್ತೇವೆ. ಇದಾಗಬಾರದು. ನಿಮ್ಮ ಒಂದು ಹುಟ್ಟಿರ್ತಕ್ಕಂಥ ಸ್ಥಳದಲ್ಲೇ ನಿಮಗೆ ಉದ್ಯೋಗ ದೊರಕಬೇಕು. ನಾನು ಮೊನ್ನೆ ಮುಖ್ಯಮಂತ್ರಿ ಇದ್ದಾಗ ಬೀದರ್ನಲ್ಲಿ ಕೃಷಿಯ ಉಪಕರಣಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗೆ ಚಾಲನೆ ಕೊಟ್ಟೆ. ಸೋಲಾರ್ನ ಬಿಡಿಭಾಗಗಳನ್ನ ತಯಾರು ಮಾಡ್ತಕ್ಕಂಥದ್ದಕ್ಕೆ ಕಲಬುರಗಿಯಲ್ಲಿ ನಾವು ಒಂದು ಕ್ಲಸ್ಟರ್ ಮಾಡಬೇಕು ಅಂತ ಹೊರಟು ಅದೆಲ್ಲವನ್ನ ಬಿಜೆಪಿ ಸರ್ಕಾರ ಬಂದು ನಿಲ್ಲಿಸಿದ್ರು. ಇಲ್ಲೇ ಹೋಗಿದ್ರೆ ಒಂದೊಂದು ಜಿಲ್ಲೆನಲ್ಲಿ ಕನಿಷ್ಠ 1 ಲಕ್ಷ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಕಾರ್ಯಕ್ರಮಗಳದು. ಆ ಕಾರ್ಯಕ್ರಮವನ್ನ ಬಿಜೆಪಿಯವರು ಬಂದು ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ. ಯಾವ ರೀತಿ ಉದ್ಯೋಗವನ್ನ ನಿಮ್ಮ ಮನೆ ಬಾಗಿಲಲ್ಲಿ ತಂದು ಕೊಡಬಹುದು ಅದೆಲ್ಲದರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೇನೆ. 1 ವರ್ಷ ಇದೆ ಚುನಾವಣೆಗೆ. ನಿಮಗೆ ಸಮಾಧಾನ ಆದರೆ ನಮ್ಮ ಯುವಕರಿಗೆ, ನನ್ನ ರೈತರಿಗೆ, ನನ್ನ ತಾಯಂದರಿಗೆ ತೀರ್ಮಾನಕ್ಕೆ ಬನ್ನಿ. ಒಂದು ಬಾರಿ ಒಂದು ಅವಕಾಶ ಕೊಡಿದೆ ಅಂತ ಹೇಳಿ ಯಾರು ಇವತ್ತು ಈ ಒಂದು ಪಕ್ಷ ಮುಗಿದೇ ಹೋಯಿತು ಅಂತಕ್ಕಂಥ ಮಾತು ಹೇಳ್ತಾರೆ. ಇದೇ ಪಕ್ಷ ಈ ಒಂದು ನಾಡಿನ ಜನತೆಯ ಬದುಕಿಗೆ ಯಾವ ರೀತಿಯ ದಾರಿಯನ್ನು ತೋರಿಸ್ತೀವಿ ಅಂತಕ್ಕಂಥದ್ದನ್ನ ಮುಂದಿನ 2023 ಚುನಾವಣೆ ತಮ್ಮ ಆಶೀರ್ವಾದದಿಂದ ಈ ನಾಡನ್ನ ಇವತ್ತು ಸದಾ ಹಸರಾಗಿ ಇಡ್ತಕ್ಕಂಥದ್ದು, ಪ್ರತಿ ಕುಟುಂಬ ನೆಮ್ಮದಿಯಿಂದ ಬದುಕನ್ನ ಕಾಣ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡಲಿಕ್ಕೆ ಬಂದಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಇವತ್ತು ತಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿಕೊಳ್ತಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.